ನಮಸ್ಕಾರ ಗೆಳೆಯರೆ. ನೋಡಿ, ಹಿಂದೆ ಒಂದು ಕಥೆಯಲ್ಲಿ, ಪುರಾಣದ ಕಥೆ, ನಹುಷೇಂದ್ರ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಕಥೆಯನ್ನು ನಾವು ನೋಡಿದ್ದೇವೆ. ಅಲ್ಲಿ ಹೇಗೆ ಅವನಿಗೆ ಸ್ವರ್ಗಲೋಕದ ದೇವೇಂದ್ರನ ಪದವಿ ಸಿಕ್ಕಿ ಕೂಡ ಅವನು ಒಂದು ಮದೋನ್ಮತ್ತನಾಗಿ ಅಹಂಕಾರಕ್ಕೆ ಒಳಗಾಗಿ ಅಷ್ಟು ದೊಡ್ಡ ಭಾಗ್ಯವನ್ನು ಅವನು ಕಳ್ಕೊಳ್ತಾನೆ ಅನ್ನುವುದನ್ನು ನಾವು ನೋಡಿದ್ದೇವೆ. ಇವತ್ತು ಇನ್ನೊಬ್ಬ ರಾಜ, ಅಂದ್ರೆ ಹೇಗೆ ಒಂದು ಒಳ್ಳೆಯತನ, ಯಾವುದೇ ಒಂದು ತಪ್ಪುಗಳಿಲ್ಲದೆ, ಅದಕ್ಕೆ ಅದೃಷ್ಟವು ಜೊತೆ ಸೇರ್ತದೆ, ದೈವಾನುಗ್ರಹವು ಜೊತೆ ಸೇರ್ತದೆ, ಅಂತೂ ಒಂದು ಒಳ್ಳೆಯ ಜೀವನ, ಯಾವುದೇ ಒಂದು ದೋಷ ಇಲ್ಲದೆ ಇರುವಂತಹ ಒಂದು ಜೀವನವನ್ನು ನಡೆಸಿದ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಒಂದು ಕಥೆಯನ್ನೇ ಇವತ್ತು ನಾವು ನೋಡೋಣ. ಅವನ ಹೆಸರು ಮುಚುಕುಂದ ಅಂತ. ಅವನು ಮಾಂಧಾತ ರಾಜನ ಮಗ, ಬಹಳ ಶ್ರೇಷ್ಠನಾದಂತಹ ಭಕ್ತ ಅಂಬರೀಷ ನಾವು ಕೇಳಿದ್ದೇವಲ್ಲ, ಅವನ ತಮ್ಮ ಇವನು ಮುಚುಕುಂದ ಅಂತಕ್ಕಂಥವು. ದೇವಲೋಕದಲ್ಲಿ ಏನಾಗ್ತದೆ, ರಕ್ಕಸರ ದಾಳಿ ಆಗ್ತದೆ. ದೇವೇಂದ್ರನಿಗೂ ಮತ್ತು ಇತರ ದೇವತೆಗಳಿಗೂ ಅವರ ಹತ್ರ ಯುದ್ಧ ಬಹಳ ಕಷ್ಟ ಆಗ್ತದೆ. ಆವಾಗ ಅವರು ಏನ್ ಮಾಡೋದು ಅಂತ ಹೇಳಿಬಿಟ್ಟು, ಮುಚುಕುಂದ ಭಯಂಕರ ಶೂರಾದಿ ವೀರ, ಅವನ ಹತ್ರ ಬಂದು ನಿನ್ನ ಒಂದು ಸಹಾಯ ಬೇಕು ಅಂತ ಹೇಳಿ ಕೇಳ್ತಾರೆ. ಆಗ ಮುಚುಕುಂದ ಏನ್ ಮಾಡ್ತಾನೆ, ಸರಿ ಅಂತ ಹೇಳಿಬಿಟ್ಟು ಸೀದಾ ಅವರ ಜೊತೆ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಅಲ್ಲಿ ರಕ್ಕಸರ ಜೊತೆ ಘನಘೋರವಾದಂತಹ ಯುದ್ಧ ನಡೀತದೆ. ಅನೇಕ ವರ್ಷಗಳ ಕಾಲ ಯುದ್ಧ ನಡೀತದೆ. ಯುದ್ಧ ನಡೆದು ಕೊನೆಗೆ ರಾಕ್ಷಸರ ವಿರುದ್ಧ ದೇವತೆಗಳಿಗೆ ಜಯ ಆಗ್ತದೆ. ಅದಕ್ಕೆ ಮುಖ್ಯ ಕಾರಣ ಮುಚುಕುಂದನೇ ಆಗಿರ್ತಾನೆ ಅನ್ನೋದು ಒಂದು ಮುಖ್ಯ ವಿಚಾರ. ಇಷ್ಟಾಗುವಾಗ ಏನಾಗ್ತದೆ, ಅನೇಕ ವರ್ಷಗಳು ಕಳೆದು ಹೋಗಿದೆ. ಅಂದ್ರೆ ಒಂದು 7-8 ತಲೆಮಾರೆ ಕಳೆದು ಹೋಗಿದೆ. ದೇವಲೋಕದ ಒಂದು ದಿನಕ್ಕೂ ಭೂಲೋಕದ ದಿನಗಳಿಗೂ ಬಹಳ ವ್ಯತ್ಯಾಸ ಇದೆ. ಅದು ನಿಮಗೆ ಗೊತ್ತಿದೆ ಅಂತ ನಾನು ಅನ್ಕೊಳ್ತೇನೆ. ಅಂದ್ರೆ ದೇವಲೋಕದ ಒಂದು ದಿನ ಅಂತಂದ್ರೆ ಭೂಲೋಕದ 2 ವರ್ಷ. ಹೀಗಿರುವಾಗ ಅನೇಕ ವರ್ಷಗಳು ಅಂತಂದ್ರೆ ಸಾಮಾನ್ಯ ಮಟ್ಟಿಗೆ ಒಂದು 1000-1500 ವರ್ಷಗಳೇ ಕಳೆದು ಹೋಗಿದೆ. ಅವನ ಸಮಕಾಲೀನರು ಯಾರೂ ಕೂಡ ಅಲ್ಲಿ ಇಲ್ಲ. ಹೀಗಿರ್ತಾ ಯುದ್ಧದಿಂದ ಬಹಳ ಬಳಲಿದಂತಹ ಮುಚುಕುಂದ ಬಳಲಿರ್ತಾನೆ. ದೇವೇಂದ್ರನಿಗೆ ಬಹಳ ಖುಷಿ ಆಗ್ತದೆ, ಯುದ್ಧ ನಾವು ಜಯಶೀಲರಾಗಿದ್ದೇವೆ ಅಂತ. ನಿನ್ಗೆ ಏನು ಬೇಕು ಕೇಳು, ವರ ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ಮುಚುಕುಂದ ಹೇಳ್ತಾನೆ, ನನಗೆ ಪರಮ ಪದವನ್ನ ಕರುಣಿಸು ಅಂತ ಹೇಳ್ತಾನೆ. ಅದನ್ನ ಕರುಣಿಸುವಂತದ್ದು ಶ್ರೀಮನ್ನಾರಾಯಣನ ಹೊರತು ನಾನಲ್ಲ, ಅದಲ್ಲದೆ ಬೇರೆ ಏನಾದ್ರೂ ಕೇಳು ಅಂತ ಹೇಳುವಾಗ, ನನಗೆ ಯುದ್ಧ ಮಾಡಿ ಬಹಳ ಬಳಲಿ ಹೋಗಿದ್ದೇನೆ, ನನಗೊಂದು ಒಳ್ಳೆ ನಿದ್ದೆ ಆಗಬೇಕು, ಅದರಿಂದಾಗಿ ನಾನು ಮಲ್ಕೊಳ್ತೇನೆ. ಯಾರಾದ್ರೂ ನನ್ನನ್ನು ನಿದ್ದೆಯಿಂದ ಎಬ್ಬಿಸಿದ್ರೆ ಅವರು ಸುಟ್ಟು ಭಸ್ಮವಾಗಿ ಹೋಗ್ಲಿ ಅಂತ ಹೇಳಿ ಹೇಳ್ತಾನೆ. ದೇವೇಂದ್ರ ಆ ವರವನ್ನ ಅವನಿಗೆ ಕೊಡ್ತಾನೆ. ತಥಾಸ್ತು ಅಂತ ಹೇಳ್ತಾನೆ. ಇವನು ಭೂಲೋಕಕ್ಕೆ ಬರ್ತಾನೆ. ಒಂದು ದೊಡ್ಡ ಪರ್ವತದ ಗುಹೆಯ ಒಳಗಡೆ ಅವನು ಮಲ್ಕೊಳ್ತಾನೆ. ಅದನ್ನ ಈಗಿನ ಗಿರ್ನಾರ್ ಬೆಟ್ಟ ಅಂತ ನಾವು ಗುರುತಿಸ್ತೇವೆ ಇಲ್ಲಿ. ಇವನು ಮಲ್ಕೊಳ್ತಾನೆ. ಈ ಕಡೆ ಇವನು ಕೃತಯುಗದವನು, ಈ ಕಡೆ ತ್ರೇತಾಯುಗ ಬರ್ತದೆ, ರಾಮಾವತಾರ ಆಗ್ತದೆ, ಮುಗಿದು ಹೋಗ್ತದೆ. ಏನು ತ್ರೇತಾಯುಗವೇ ಮುಗಿದು ಹೋಗ್ತದೆ, ದ್ವಾಪರ ಯುಗ ಹೋಗ್ತದೆ, ಶ್ರೀಕೃಷ್ಣ ಜನ್ಮ ಆಗ್ತದೆ. ದ್ವಾಪರ ಯುಗದ ಕೊನೆಯ ಹಂತದಲ್ಲಿ ಇದ್ದೆ. ಆದ್ರೂ ಕೂಡ ಇವನಿಗೆ ಎಚ್ಚರವೇ ಇಲ್ಲ, ಇವನು ಮಲ್ಕೊಂಡಿದ್ದೆ. ಈ ಮಾಗದ ಏನ್ ಮಾಡ್ತಾನೆ, ಶ್ರೀಕೃಷ್ಣನನ್ನ ಕೊಲ್ಲಿಕ್ಕೆ ಅನೇಕ ಬಾರಿ ದ್ವಾರಕೆ ಮೇಲೆ ದಾಳಿ ಮಾಡಿರ್ತಾನೆ. 16-17 ಸರಿ ದಾಳಿ ಮಾಡ್ತಾನೆ. ಪ್ರತಿ ಸಲ ಸೋತಿರ್ತಾನೆ. ಇವನೇನ್ ಮಾಡ್ತಾನೆ, ಕಾಲಯವನ ಅಂತ ಹೇಳುವ ಒಬ್ಬ ರಾಕ್ಷಸನ ಸಹಾಯವನ್ನ ಕೇಳ್ತಾನೆ. ಈ ಕಾಲಯವನ ಏನ್ ಮಾಡ್ತಾನೆ, ಶ್ರೀಕೃಷ್ಣನ ಮೇಲೆ ಯುದ್ಧ ಮಾಡ್ತಾನೆ. ಯುದ್ಧ ಮಾಡುವಾಗ ಶ್ರೀಕೃಷ್ಣ ಏನ್ ಮಾಡ್ತಾನೆ ಅಂತಂದ್ರೆ, ಅವನಿಗೆ ವಿಶೇಷವಾದಂತಹ ವರಬಲ ಎಲ್ಲ ಇದೆ, ಅಷ್ಟು ಸುಲಭದಲ್ಲಿ ತನ್ನಿಂದ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀಕೃಷ್ಣನಿಗೆ ಗೊತ್ತಿರುತ್ತದೆ. ಏನ್ ಮಾಡ್ತಾನೆ, ಇವನಿಗೆ ಮುಚುಕುಂದನ ವಿಚಾರ ಗೊತ್ತಿದೆ. ಇವನೇನ್ ಮಾಡ್ತಾನೆ, ಮುಚುಕುಂದನನ್ನ ಯಾರು ನಿದ್ದೆಯಿಂದ ಎಬ್ಬಿಸ್ತಾರೆ ಅವನು ಭಸ್ಮ ಆಗಿ ಹೋಗ್ತಾರೆ ಅಂತ ಅವನಿಗೆ ಗೊತ್ತಿರೋದ್ರಿಂದ, ಇವನು ಮುಚುಕುಂದ ಎಲ್ಲಿ ಮಲ್ಕೊಂಡಿದ್ದಾನೆ ಆ ಬೆಟ್ಟದ ಕಡೆಗೆ ಇವನು ಓಡಿ ಹೋಗ್ತಾನೆ. ಈ ಹಿನ್ನೆಲೆ ಗೊತ್ತಿಲ್ಲದೆ ಇರುವ ಕಾಲಯವನ ಅವನನ್ನ ಹಿಂಬಾಲಿಸ್ಕೊಂಡು ಬರ್ತಾನೆ. ಕೃಷ್ಣ ಏನ್ ಮಾಡ್ತಾನೆ, ಮುಚುಕುಂದ ಮಲ್ಕೊಂಡಿರೋ ಆ ಜಾಗದಲ್ಲಿ ಎಲ್ಲೋ ಒಂದ್ ಕಡೆ ಅವತ್ಕೊಂಡು ಬಿಡ್ತಾನೆ. ಇವನು ಕಾಲಯವನ ಬಂದವನು, ಇವನು ಯಾವನ ಇಲ್ಲಿ ಮಲ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ದುಂಡಾವರ್ತನೆ ಮಾಡ್ತಾನೆ. ಮುಚುಕುಂದನಿಗೆ ಎಚ್ಚರ ಆಗ್ತದೆ. ವರದ ಹಾಗೆ ಇವನು ಕೂಡಲೇ ಸುಟ್ಟು ಭಸ್ಮವಾಗಿ ಹೋಗ್ತಾನೆ. ಆನಂತರ ಶ್ರೀಕೃಷ್ಣನಿಂದಾಗಿ ಅವನಿಗೆ ಕಾಲ ಯಾವುದು, ಇದು ಏನು ಎತ್ತ ಎಲ್ಲ ವಿಚಾರ ತಿಳಿತದೆ. ಆಮೇಲೆ ಅವನಿಗೆ ಬಹಳ ಬೇಜಾರಾಗ್ತದೆ. ಅಯ್ಯೋ ದೇವರೇ, ಅನಾವಶ್ಯಕವಾಗಿ ಒಂದು ಜೀವನನಿಂದ ಹೋಯ್ತಲ್ಲ, ಇದಕ್ಕೆ ಪಾಪ ಪರಿಮಾರ್ಜನೆ ಆಗಬೇಕು ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣನ ಹತ್ರ ಮಾತಾಡ್ತಾ, ಅವನೇ ವೈಕುಂಠದ ಶ್ರೀಮನ್ನಾರಾಯಣ ಅಂತ ಗೊತ್ತಾಗ್ತದೆ. ತನಗೆ ಪರಮ ಪದವನ್ನ ಪ್ರಾಪ್ತಿ ಮಾಡಬೇಕು ಅಂತ ಅವನು ಹೇಳ್ತಾನೆ.
ಅದಕ್ಕೆ ಶ್ರೀಕೃಷ್ಣ ಅಷ್ಟು ಹೇಳ್ತಾನೆ. ಆವಾಗ ಮುಜುಕುಂದ ಹೇಳ್ತಾನೆ, ಈ ಒಂದು ಏನು ಹಿಂಸೆ ಆಗಿದೆ ನನ್ನಿಂದ, ಅದಕ್ಕೊಂದು ಪಾಪ ಪರಿಹಾರವನ್ನು ಮಾಡಿಕೊಂಡು ಒಂದು ತಪಸ್ಸನ್ನು ಮಾಡಿ ಅದರ ಪಾಪವನ್ನು ಪರಿಹಾರ ಮಾಡಿಕೊಂಡು ಆನಂತರ ನಾನು ನನಗೆ ಪರಮ ಪದವನ್ನು ಕರುಣಿಸು ಅಂತ ಹೇಳ್ತಾನೆ. ಹಾಗೆ ಇವನು ಏನು ಹಿಮಾಲಯದತ್ತ ಹೋಗ್ತಾನೆ, ತಪಸ್ಸನ್ನು ಆಚರಿಸ್ತಾನೆ, ಆ ಪಾಪದಿಂದ ತನ್ನನ್ನು ತಾನು ಬಿಡುಗಡೆ ಮಾಡಿಕೊಳ್ತಾನೆ, ಆನಂತರ ಪರಮ ಪದವನ್ನ ಸೇರ್ತಾನೆ. ಇದು ಮುಜುಕುಂದನ ಕಥೆ. ಇದರಲ್ಲಿ ಬಹಳ ವಿಶೇಷವಾಗಿ ನನಗೆ ಕಾಣುವಂಥದ್ದು ಏನು ಅಂತಂದ್ರೆ ಅದೇ ನೋಡಿ, ಎಲ್ಲೂ ಒಂದು ಕಡೆ ಎಲ್ಲಿಯೂ ಅವನಿಂದ ಒಂದು ತಪ್ಪು ನಡೆದಿಲ್ಲ. ಏನು ತನ್ನ ವರಬಲದಿಂದಾಗಿ ತನಗೆ ನಿದ್ದೆಯಿಂದ ಯಾರು ಎಬ್ಬಿಸ್ತಾರೆ ಅವರು ಭಸ್ಮವಾಗಿ ಹೋಗಲಿ ಅನ್ನುವಂತಹ ಒಂದು ವರದಿಂದ ಆ ಕಾಲಯವನ ಎನ್ನುವಂತಹ ದುಷ್ಟ ಸತ್ರು ಕೂಡ ಅದು ನನಗೆ ಪಾಪ ಅಂತ ಪರಿಗಣನೆ ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತಹ ಒಂದು ಮನೋಭಾವನೆ ಏನಿದೆ ನೋಡಿ, ಇದು ಪುರಾಣ ಪುರುಷರಿಂದನೇ ಸಾಧ್ಯ ಹೊರತು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಒಂದು ವಿಶೇಷವಾದಂತಹ ಸಂಗತಿ. ಇದು ಆದಿಪರ್ವದಲ್ಲಿ ಬರ್ತದೆ, ಮಹಾಭಾರತದ ಆದಿಪರ್ವದಲ್ಲಿ ಈ ಎಲ್ಲ ಕಥೆಗಳು ಬರ್ತದೆ. ನಾನು ಕಟೀಲು ಸಿತ್ಲ ರಂಗನಾಥರಾವ್, ವಂದನೆಗಳು.